ಈ ಕೋಟೆ ಸಮುದ್ರದ ಮಧ್ಯಭಾಗದಲ್ಲಿದೆ. ಈ ಕೋಟೆ ದೂರದಲ್ಲಿ ನಿಂತು ನೋಡುವಾಗಲೇ ಎಲ್ಲರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತದೆ. ಈ ಕೋಟೆ ಇದುವರೆಗೆ ಅಜೇಯವಾಗಿ ನಿಂತಿದೆ. ಈ ಕೋಟೆಯ ನಿರ್ಮಾಣ ಒಂದು ಕ್ಷಣ ನಮ್ಮನ್ನೆಲ್ಲ ಅಚ್ಚರಿಗೊಳಿಸುತ್ತದೆ. ಪುರಾತನ ಕಾಲದ ನಿರ್ಮಾಣವೇ ಹಾಗೆ ಸ್ನೇಹಿತರೆ. ಈಗಲೂ ಇವುಗಳನ್ನು ಹೇಗೆ ನಿರ್ಮಿಸಲಾಗಿತ್ತು ಎಂದು ಊಹಿಸಲು ಕೂಡ ನಮಗೆ ಸಾಧ್ಯವಾಗುವುದಿಲ್ಲ. ಬಹುತೇಕ ಸಂದರ್ಭದಲ್ಲಿ ಇಂತಹ ನಿರ್ಮಾಣಗಳು ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತವೆ. ಜೊತೆಗೆ ಅಂದಿನ ಜನರ ನೈಪುಣ್ಯತೆ, ತಂತ್ರಜ್ಞಾನವನ್ನು ನಮ್ಮನ್ನು ಈಗಲೂ ಕೂಡ ಚಕಿತಗೊಳಿಸುತ್ತದೆ. ಹಾಗಾದ್ರೆ ಆ ಅಭೇದ್ಯ ಅಜೇಯ ಕೋಟೆ ಯಾವುದು, ಎಲ್ಲಿದೆ? ಈ ಕೋಟೆಯನ್ನ ಈಗಲೂ ಯಾಕೆ ಜಯಿಸಲು ಸಾಧ್ಯವಾಗಿಲ್ಲ? ಇಂತಹ ಹಲವಾರು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಜಂಜೀರಾ ಕೋಟೆ ಭಾರತದ ಪ್ರಬಲ ಕೋಟೆ ಎಂಬ ಹೆಗ್ಗಳಿಕೆ ಇದೆ. ಈ ಕೋಟೆಯ ಬಾಗಿಲುಗಳ ನಿರ್ಮಾಣವು ಕೂಡ ಅದ್ಭುತ, ಅಚ್ಚರಿಯನ್ನ ಮೂಡಿಸುತ್ತದೆ. ದೂರದಲ್ಲಿ ನಿಂತು ನೋಡಿದರೆ ಈ ಕೋಟೆಯ ಬಾಗಿಲುಗಳು ಎಲ್ಲಿದೆ ಎಂದು ಗೊತ್ತಾಗುವುದೇ ಇಲ್ಲ. ಕೋಟೆಗೆ ಸುಮಾರು 40 ಅಡಿ ಅಂದರೆ 12 ಮೀಟರ್ಗಳಷ್ಟು ಹತ್ತಿರಕ್ಕೆ ಬಂದರೆ ಮಾತ್ರ ಕೋಟೆಯ ದ್ವಾರಗಳು ಕಾಣುತ್ತವೆ. ಅಲ್ಲಿಯವರೆಗೆ ಕೋಟೆಯ ದ್ವಾರಗಳು ಕಾಣುವುದೇ ಇಲ್ಲ. ಅಂತಹ ವಿನ್ಯಾಸವನ್ನ ಈ ಕೋಟೆಯಲ್ಲಿ ರಚಿಸಲಾಗಿದೆ. ಜೊತೆಗೆ ಹೊರಗಿನಿಂದ ನಿಂತು ನೋಡಿದರೆ ಕೋಟೆಯ ಒಳಗಿನ ಯಾವ ದೃಶ್ಯವೂ ನಿಮಗೆ ಕಾಣುವುದಿಲ್ಲ. ಆದರೆ ಕೋಟೆಯ ಒಳಗಿನಿಂದ ಎಲ್ಲವೂ ಸೂಕ್ಷ್ಮವಾಗಿ ನೀವು ಹೊರಗಿನ ಜಗತ್ತನ್ನ ಗಮನಿಸಬಹುದು. ಇದೇ ಕಾರಣಕ್ಕಾಗಿ ಹಲವರಿಗೆ ಈ ಕೋಟೆಯ ಮೇಲೆ ದಾಳಿ ಮಾಡಲು ಎಂದಿಗೂ ಸಾಧ್ಯವೇ ಆಗಲಿಲ್ಲ. ಅದು ಬ್ರಿಟಿಷರೇ ಆಗಲಿ, ಮರಾಠರೇ ಆಗಲಿ, ಪೋರ್ಚುಗೀಸರೇ ಆಗಲಿ, ಮೊಘಲರೇ ಆಗಲಿ, ಹಲವರು ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದ್ದರು. ಆದರೆ ಇದು ಎಂದಿಗೂ ಸಾಧ್ಯವೇ ಆಗಲಿಲ್ಲ. ಜಂಜೀರಾ ಕೋಟೆ ಉಪ್ಪು ನೀರಿನ ಅರಬ್ಬಿ ಸಮುದ್ರದ ಮಧ್ಯಭಾಗದಲ್ಲಿದೆ. ವಿಚಿತ್ರ ಅಂದ್ರೆ ಇದು ಸಮುದ್ರದ ಮಧ್ಯಭಾಗದಲ್ಲಿ ಇದ್ದರೂ ಅದರಲ್ಲಿ 2 ಸಿಹಿ ನೀರಿನ ಕೆರೆಗಳಿವೆ. ಸುಮಾರು 60 ಅಡಿ ಆಳದ 2 ಕೆರೆಗಳಿವೆ. ಈ ಕೋಟೆಯ ಸುತ್ತಲೂ ಇರುವುದು ಬರೀ ಸಮುದ್ರದ ಉಪ್ಪು ನೀರು. ಆದರೆ ಕೋಟೆಯ ಮಧ್ಯಭಾಗದಲ್ಲಿರುವ ಬೃಹತ್ ಕೆರೆಯಲ್ಲಿ ಉಪ್ಪೇ ಇಲ್ಲ. ಇಲ್ಲಿರುವುದು ಪಕ್ಕಾ ಸಿಹಿ ನೀರು. ಈ ಶುದ್ಧ ನೀರು ಕುಡಿಯಲು ಯೋಗ್ಯ ಕೂಡವಾಗಿದೆ. ಇದು ಅತ್ಯಂತ ಸಿಹಿ ನೀರು ಎಂದು ಕೂಡ ಇಲ್ಲಿ ಬಣ್ಣಿಸಲಾಗಿದೆ. ಈ ಕೋಟೆಯು ಸಿದ್ದಿ ಸಾಮ್ರಾಜ್ಯದ ಪ್ರಮುಖ ಸ್ಮಾರಕವಾಗಿ ಗುರುತಿಸಲ್ಪಟ್ಟಿದೆ. ಈ ಕೋಟೆಯನ್ನ ಇಂಗ್ಲಿಷರು, ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು, ಮರಾಠರು ಹಲವಾರು ಬಾರಿ ದಾಳಿಯನ್ನು ಮಾಡಿದ್ದಾರೆ. ಆದರೆ ಇಂದಿಗೂ ಕೂಡ ಈ ಕೋಟೆ ಸದೃಢವಾಗಿ ನಿಂತಿದೆ. ಈ ಕೋಟೆಯನ್ನ ಮೂಲತಃ ಮೊದಲು ಮರದಿಂದ ನಿರ್ಮಿಸಲಾಗಿತ್ತು, ತದನಂತರ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಾಲಕ್ರಮೇಣ ಇದರ ಪುನರ್ನಿರ್ಮಾಣ ಕೂಡ ಮಾಡಲಾಗಿದೆ. ವರ್ಷಗಳ ಕಳೆದರೂ ಸಮುದ್ರದ ನೀರು ಅಪ್ಪಳಿಸಿದರೂ, ಶತ್ರುಗಳು ದಾಳಿ ಮಾಡಿದರೂ ಈ ಕೋಟೆ ಇಂದಿಗೂ ಕದಲದೆ ನಿಂತು ಆ ಕಾಲದ ಹೆಮ್ಮೆಯ ನಿರ್ಮಾಣವನ್ನು ಸಾರಿ ಹೇಳುತ್ತದೆ. ಮುಂಬೈನ ದಕ್ಷಿಣಕ್ಕೆ 165 ಕಿಲೋಮೀಟರ್ ದೂರ ಇರುವ ಬಂದರು ನಗರ ಮುರುಡ್ ಬಳಿ ಇರುವ ಅರಬ್ಬಿ ಸಮುದ್ರದಲ್ಲಿ ಕಲ್ಲಿನಿಂದ ಕೂಡಿದ ಎತ್ತರ ಪ್ರದೇಶದ ಮೇಲೆ ಈ ಕೋಟೆಯನ್ನ ಕಟ್ಟಲಾಗಿದೆ. ಸುತ್ತಲೂ ಸಮುದ್ರವಿದ್ದು ಶತ್ರುಗಳ ದಾಳಿ ಬರೀ ಜಲಮಾರ್ಗದ ಮೂಲಕ ಅಥವಾ ವೈಮಾನಿಕವಾಗಿ ಮಾಡಬಹುದಾಗಿದೆ. ಕೋಟೆ ಕಟ್ಟಿದ ಕಾಲಕ್ಕೆ ವೈಮಾನಿಕ ಅನುಕೂಲಗಳು ಇಲ್ಲದಿದ್ದ ಕಾರಣ ಬರೀ ಜಲಮಾರ್ಗವೊಂದೇ ದಾಳಿ ಮಾಡಲು ಮಾರ್ಗವಾಗಿತ್ತು. ಆದರೂ ಫಿರಂಗಿ ತುಪಾಕಿಗಳು ಟನ್ನುಗಟ್ಟಲೆ ಭಾರವಿದ್ದ ಕಾರಣ ಅವುಗಳನ್ನು ಕೋಟೆಯ ಬಳಿ ಸಾಗಿಸುವುದು ದುಸ್ಸಾಹಸವೇ ಆಗಿತ್ತು. ಇದೇ ಕಾರಣ ಈ ಕೋಟೆಯನ್ನು ಗೆಲ್ಲುವುದು ಅತ್ಯಂತ ಕಷ್ಟಕರವಾಗಿತ್ತು. ಈ ಕೋಟೆ ಭಾರತದ ಜಲಾಂತರ್ಗಾಮಿ ಕೋಟೆ ಎನ್ನುವುದು ಗಮನಾರ್ಹ. ಈ ಕೋಟೆಯ ಎಲ್ಲ ಸರಹದ್ದು ಗೋಡೆಗಳ ಮೇಲೆ ಫಿರಂಗಿಗಳನ್ನು ಇರಿಸಲಾಗಿದೆ. ಇದರೊಳಗೆ 3 ತೋಪುಗಳಿದ್ದು ಅವುಗಳನ್ನು ಕಲಾಲ್ ಬಂಗ್ಡಿ, ಚಾವಿರಿ ಮತ್ತು ಲ್ಯಾಂಡ್ ಕಸಮ್ ಎಂದು ಹೆಸರಿಡಲಾಗಿದೆ. ಒಂದೊಂದು ತೋಪುಗಳ ತೂಕ ಬರೋಬ್ಬರಿ 22 ಟನ್ಗಳಷ್ಟಿವೆ. ಈ ತೋಪುಗಳು ಇಡೀ ದಿನ ಬಿಸಿಲಿನಿದ್ದರೂ ಕೂಡ ಕಾಯುವುದಿಲ್ಲ. ಅವು ಮಳೆ, ಬಿಸಿಲು, ಗಾಳಿಗೆ ತುಕ್ಕು ಹಿಡಿಯದೆ ಯಥಾಸ್ಥಿತಿಯಲ್ಲಿರುವುದು ನೋಡುಗರನ್ನ ಇನ್ನಷ್ಟು ಬೆರಗುಗೊಳಿಸುತ್ತದೆ. ಕೋಟೆಯ ಗೋಡೆಗಳಲ್ಲಿ ರಹಸ್ಯ ಕಿಂಡಿಗಳಿದ್ದು ಶತ್ರುಗಳ ಸಂಭವನೀಯ ದಾಳಿಯನ್ನು ಅವರಿಗೆ ತಿಳಿಯದ ಹಾಗೆ ಕಣ್ಗಾವಲು ಇಡಲು ಅನುಕೂಲವಾಗಿವೆ. ಕೋಟೆಯ ಒಳಗೆ ಸಿಹಿ ನೀರಿನ ಕೊಳ, ಅಧಿಕಾರಿಗಳಿಗೆ ತಂಗುದಾಣವಾಗಿದ್ದ ಸ್ಥಳಗಳು, ಭವ್ಯ ಸಭಾಭವನ, ದೇವಸ್ಥಾನಗಳು ಇದ್ದು ಇದೀಗ ಇವೆಲ್ಲವೂ ಅತ್ಯಂತ ಹೀನಾಯನ ಸ್ಥಿತಿಯಲ್ಲಿವೆ. ಇಲ್ಲಿರುವ ಸಭಾಭವನವು ಹಲವಾರು ಮಹಡಿಗಳನ್ನು ಹೊಂದಿದ್ದು ಇನ್ನು ಉಳಿದವು ಅದರ ಒಂದು ಭಾಗ ಸಾಕ್ಷಿಯಾಗಿದೆ. ಈ ಕೋಟೆಯನ್ನು ಸುಮಾರು 15ನೇ ಶತಮಾನದಲ್ಲಿ ರಾಜಾರಾಮ್ ಪಾಟೀಲ್ ಎಂಬ ಒಬ್ಬ ಮರಾಠಿ ಮೀನುಗಾರ ತನ್ನ ಜನರನ್ನು ದಾಳಿಯಿಂದ ರಕ್ಷಿಸಲು ಕಟ್ಟಿದ್ದನು ಎಂದು ನಂಬಲಾಗಿದೆ.
ಜಂಜೀರಾ ಎಂಬ ಪದ ಅರಬ್ ಪದದಿಂದ ಬಂದಿದೆ. ಜಂಜೀರಾ ಎಂದರೆ ದ್ವೀಪ ಎಂದರ್ಥ. ಇದೇ ಕಾರಣ ಈ ಕೋಟೆಯನ್ನ ಜಂಜೀರಾ ಕೋಟೆ ಎಂದೇ ಕರೆಯಲಾಗುತ್ತದೆ. ಅಂದ ಹಾಗೆ ಈ ಕೋಟೆಯನ್ನು ತಲುಪಲು ಹಿಂದೆ ಸಿಂಧಿ ಜನಾಂಗದವರು ಹಾಗೂ ರಾಜರು ಸಮುದ್ರದ ಮಾರ್ಗವನ್ನು ಬಳಸುತ್ತಿರಲಿಲ್ಲ. ಬದಲಾಗಿ ಅವರು ಸಮುದ್ರದ ಒಳಗೆ ಸುರಂಗ ಮಾರ್ಗವನ್ನು ಕೊರೆದಿದ್ದರು. ಅದು 1 ಕಿಲೋಮೀಟರ್ ದೂರದ ರಾಜಪೀಠ ಎಂಬ ಹಳ್ಳಿಯಿಂದ ತಲುಪುತ್ತಿತ್ತು. ಆದರೆ ಕಾಲ ಕಳೆದಂತೆ ಈ ಸುರಂಗ ಮಾರ್ಗ ಮುಚ್ಚಿ ಹೋಗಿದೆ. ಆ ಸುರಂಗ ಮಾರ್ಗವನ್ನು ಹಿಂದೆ ಅಲ್ಲಿನ ಸೈನಿಕರು ಹಾಗೂ ರಾಜರು ಮಾತ್ರ ಬಳಸುತ್ತಿದ್ದರು. ಅಂದ ಹಾಗೆ ಈ ಕೋಟೆಯನ್ನ ಮೊಘಲರು, ಮರಾಠಿಗರು ಹಲವಾರು ಬಾರಿ ದಾಳಿ ಮಾಡಿ ಆಕ್ರಮಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಅವರಿಗೆ ಸಾಧ್ಯವೇ ಆಗಿಲ್ಲ. ಇದೀಗ ಈ ಕೋಟೆಯು ಭಾರತೀಯ ಜಲಸೇನೆಯ ಆಡಳಿತದಲ್ಲಿದೆ. ಒಟ್ಟಿನಲ್ಲಿ ಸುಂದರ, ಅದ್ಭುತ, ಆಶ್ಚರ್ಯಕರ ಕೋಟೆ ಇದಾಗಿದ್ದು ನೋಡಿಗರನ್ನ ಇವತ್ತಿಗೂ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ. ಇಂತಹ ಅಭೇದ್ಯ ಕೋಟೆ ಇರುವುದು ಮಹಾರಾಷ್ಟ್ರ ರಾಜ್ಯದ ರಾಯಗಢ ಜಿಲ್ಲೆಯ ಮುರುದ್ ಎಂಬ ಹಳ್ಳಿಯ ತೀರದಲ್ಲಿದೆ. ಈ ಕೋಟೆಯನ್ನು ನೀವು ಭೇಟಿ ಕೊಡಬೇಕೆಂದರೆ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಮಾತ್ರ. ನೀವು ದೋಣಿ ಮೂಲಕ 1.5 ಕಿಲೋಮೀಟರ್ನಷ್ಟು ಹೋಗಬೇಕಾಗುತ್ತದೆ. ಈ ಕೋಟೆ ವೀಕ್ಷಿಸಲು ನಿಮಗೆ ಯಾವುದೇ ಶುಲ್ಕ ಕೂಡ ಇಲ್ಲ. ಆದರೆ ಕರಾವಳಿ ತೀರದಿಂದ ಆ ದ್ವೀಪಕ್ಕೆ ಹೋಗಲು ನೀವು ದೋಣಿಗಳ ಮೂಲಕ ಹೋಗಬೇಕಾಗುತ್ತದೆ. ಅಲ್ಲಿ ನೀವು ಕನಿಷ್ಠ ಒಬ್ಬ ವ್ಯಕ್ತಿಗೆ 50 ರೂಪಾಯಿಯಷ್ಟು ಶುಲ್ಕವನ್ನ ನೀಡಬೇಕಾಗುತ್ತದೆ. ಹೀಗೆ ಸಮುದ್ರದಲ್ಲಿ 1 ರಿಂದ 1.5 ಕಿಲೋಮೀಟರ್ ಅಷ್ಟು ಸಾಗಿ ಆಮೇಲೆ ಈ ಕೋಟೆಯನ್ನ ನೀವು ತಲುಪಬಹುದು. ಈ ಕೋಟೆಯನ್ನು ನೋಡಲು ಕನಿಷ್ಠ ಪಕ್ಷ ಅರ್ಧ ದಿನವಾದರೂ ಬೇಕು. ಅಷ್ಟು ಸಮಯ ಇಟ್ಟುಕೊಂಡೇ ಈ ಕೋಟೆಯನ್ನು ನೋಡಲು ನೀವು ಹೋಗಿ. ಇಂತಹ ಕೋಟೆ ನೀವು ಈ ಭೂಮಿಯ ಮೇಲೆ ನೋಡಲು ಸಾಧ್ಯವೇ ಇಲ್ಲ. ಅಂತಹ ಅಭೇದ್ಯ, ಅಜಯ, ಅದ್ಭುತವಾದ ಕೋಟೆ ಈ ಜಂಜೀರಾ ಕೋಟೆಯಾಗಿದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆ ಆದರೂ ಇಂತಹ ಕೋಟೆಯನ್ನು ನೋಡಿ ಬೆರಗಾಗಿ. ಇಂತಹದೇ ಹಲವಾರು ಅದ್ಭುತ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.